ಹೊರ ರಾಜ್ಯ ಜಿಲ್ಲೆಗಳಲ್ಲಿ ಕಂಡುಬರುತ್ತಿದ್ದ ಆಫ್ರಿಕನ್ ಬಸವನ ಹುಳುಗಳು ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಸಹಿತ ಕೆಲವು ಭಾಗಗಳಲ್ಲಿ ಕಂಡುಬರುತ್ತಿದ್ದು ಇದೀಗ ಮಂಗಳೂರಿನಲ್ಲೂ ಕಾಣಸಿಗುತ್ತಿದೆ. ನಗರದ ಕೆಲವು ಕಡೆಗಳಲ್ಲಿ ಕಂಡುಬಂದಿರುವ ಇವು ಸ್ಥಳೀಯರಲ್ಲಿ ಕುತೂಹಲ ಹಾಗೂ ಆತಂಕಕ್ಕೂ ಕಾರಣವಾಗಿದೆ. ಇತ್ತೀಚೆಗಷ್ಟೇ ಮಂಗಳೂರಿನ ಕಾವೂರಿನ ಕುದುರೆಮುಖದಲ್ಲಿ ಆಫ್ರಿಕನ್ ಬಸವನ ಹುಳು ಪತ್ತೆಯಾಗಿದ್ದು ಪರಿಸರದ ನಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ. ಇದಕ್ಕೂ ಮುನ್ನ ನಗರದ ಜಪ್ಪಿನಮೊಗರು ಬಲ್ಮಠದ ಶಾಂತಿನಿಕೇತನ ಪರಿಸರದ ಭಾಗದಲ್ಲಿಯೂ ಆಫ್ರಿಕನ್ ಬಸವನ ಹುಳುಗಳು ಪತ್ತೆಯಾಗಿದೆ. ಸಣ್ಣ ಹಾಗೂ ದೊಡ್ಡ ಗಾತ್ರದ ಬಸವನ ಹುಳುಗಳು ಇಲ್ಲೇ ಕಂಡುಬರುತ್ತಿದ್ದು ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆ, ಆರೋಗ್ಯ ಇಲಾಖೆ ಅಧಿಕಾರಿಗಳ ತಂಡ ಈ ಬಗ್ಗೆ ಪರಿಶೀಲನೆ ನಡೆಸಿದೆ. ಇನ್ನು ತಜ್ಞರ ಪ್ರಕಾರ ಆಫ್ರಿಕಾದಲ್ಲಿ ಕಂಡುಬರುವ ಈ ಹುಳು ಭಾರತದ ಒಡಿಶಾ, ಕೇರಳ ಭಾಗದಲ್ಲಿ ಅಧಿಕ ಪ್ರಮಾಣದಲ್ಲಿದೆ. ನದಿಯ ಮುಖೇನ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದಿರಲೂಬಹುದು. ಜೊತೆಗೆ ರಸ್ತೆಯಲ್ಲಿ ವಾಹನಗಳಿಗೆ ಹತ್ತಿಕೊಂಡು ಬಂದಿರುವ ಸಾಧ್ಯತೆ ಇದೆ. ಈ ಹುಳುಗಳ ಆಯಸ್ಸು 3 ರಿಂದ 5 ವರ್ಷ. ಒಂದು ಬಾರಿ 150 ರಿಂದ 200 ಮೊಟ್ಟೆ ಇಡುತ್ತದೆ. ಈ ಹುಳವನ್ನು ಕೈಗಳಿಗೆ ಗ್ಲೌಸ್ ಹಾಕಿ ಸಂಗ್ರಹಿಸಬಹುದು.